ಬಂಟ್ವಾಳ ತಾಲೂಕಿನ ಬುಡೋಳಿ ಶೇರ ಕಾಗೆಕಾನ ಸಂಪರ್ಕ ರಸ್ತೆಯನ್ನು ನುಂಗಿರುವ ಗಿಡಗಳನ್ನು ಕಡಿಯುವವರು ಯಾರು ಎಂದು ಇಲ್ಲಿನ ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಬರಿಮಾರು ಕಡಿಶಿಪಾಳ್ಯ ಮತ್ತು ಪೆರಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ರಸ್ತೆಗಳ ಬದಿಯಲ್ಲಿ ಮಳೆಗಾಲದಲ್ಲಿ ಹುಟ್ಟಿಕೊಂಡಿರುವ ಗಿಡಗಂಟಿಗಳನ್ನು ಕಟಾವು ಮಾಡೋದು ಯಾರು? ಇದರಿಂದಾಗಿ ವಾಹನಗಳ ಸಂಚಾರಕ್ಕೆ ತೊಡಕು ಉಂಟುಆಗುತ್ತೆ. ಪಾದಾಚಾರಿಗಳು ನಡೆದುಕೊಂಡು ಹೋಗುವುದಕ್ಕೆ ಜಾಗವಿರುವುದಿಲ್ಲ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳು ತಿಳಿಸಿದರೆ ಯಾವುದೇ ಸ್ಪಂದನೆ ನೀಡಿಲ್ಲ ಎಂಬ ಆರೋಪ ವ್ಯಕ್ತವಾಗಿದೆ. ಸಮಸ್ಯೆಗೆ ಸ್ಪಂದಿಸದ ಗ್ರಾಮ ಪಂಚಾಯತ್ನ ವಿರುದ್ಧ ಸಾರ್ವಜನಿಕರು ಗುಡುಗಿದ್ದಾರೆ ಹಾಗೂ ಸ್ಥಳೀಯ ರಿಕ್ಷಾ ಚಾಲಕರು ಸ್ವತಃ ಖರ್ಚು ಮಾಡಿ ರಸ್ತೆ ಬದಿಯ ಹುಲ್ಲು ತೆಗೆಸುತ್ತಿದ್ದಾರೆ.